ಹಾಯ್ ಹಲೋ ನಮಸ್ಕಾರ. ಇವತ್ತು ಒಂದು ಟ್ರಾವೆಲ್ ಹೋಗ್ತಾ ಇದ್ದೇವೆ ಚಾರ್ಮಾಡಿಗೆ. ಈ ರೋಡ್ ನೋಡಿ, ಧರ್ಮಸ್ಥಳಕ್ಕೆ ಹೋಗೋ ರೋಡ್ ಈಚೆ ಕಡೆ. ನಾವು 8:30ಗೆ ಬಾಳಿಲನ್ನು ಹೊರಟು ಕಡಬಾಗಿ ಇವಾಗ ಧರ್ಮಸ್ಥಳ ರೂಟಲ್ಲಿ ಹೋಗ್ತಾ ಇದ್ದೇವೆ. ಇನ್ನೂ ಒಂದು 50-60 ಕಿಲೋಮೀಟರ್ ಆಗ್ಬೋದು. ಕಡಬಾಗಿ ಬಂದದಷ್ಟೇ. ಹೋಯದ ಜೈ. ಹಾಗಾದ್ರೆ ನಾವು ಒಂದು ಕಡೆಯಲ್ಲಿ ಚಹಾ ಕೊಡ್ಲಿಕ್ಕೆ ನಿಲ್ಲಿಸ್ಬೇಕು, ಅಲ್ಲಿ ಸಿಕ್ಕುವ. ಅಲ್ಲಿ ಹೋಗುವ. ಎಲ್ಲಿಗೆ? ನೇತ್ರಾವತಿ ವಾ ಬೆಟ್ಟ ಬಂದ ಮಾರೆ. ಕಿಲಿಮಂಜ ಅಲ್ಲಿ ದೂರದಲ್ಲಿ ಕಾಣ್ತಿದ್ದಲ್ಲ. ನಾವು ಇವಾಗ ನೇತ್ರಾವತಿ ಹತ್ರ ಇದ್ದೇವೆ. ನೇತ್ರಾವತಿ ಬ್ರಿಡ್ಜ್ ಅಂದದ ಗೊತ್ತಿಲ್ಲ ಗಾಯ್ಸ್. ನೇತ್ರಾವತಿಯಿಂದ ಕಾಣ್ತಾ ಇದೆ ನೋಡಿ ಬ್ಯಾಕ್ ಸೈಡ್. ಗೊತ್ತಿದ್ರೆ ಹೇಳಿ, ಕಮೆಂಟ್ ಮಾಡಿ ಯಾವ್ದು ಅಂತ. ಕಾರ್ ಇಲ್ಲಿ ಟಾಪ್ ವ್ಯೂಸ್ ಇದೆ ಮಾತ್ರ. ಸರಿ, ಹೊರಡುವ ಮುಂದೆ. ಧರ್ಮಸ್ಥಳ ರೂಟಲ್ಲಿ ಹೋಗ್ತೀವಿ ನಾವು, ಮಂಗಳೂರು. ఏమంతే రొట్టె పాతిర రొట్టె పాతిర బుక్క ఉనక తింటాను. నువ్వు ప్లేస్ ఎన్న ఐడియా ಅಂತದ ಪ್ಲೇಸ್? ಧರ್ಮಸ್ಥಳ ಎಷ್ಟು ಕಿಲೋಮೀಟರ್? ಧರ್ಮಸ್ಥಳಕ್ಕೆ ಇನ್ನು 28 ಕಿಲೋಮೀಟರ್ ಇದೆ. ಈಗ ನಾವು ಚಹಾ ಕೊಡ್ಲಿಕ್ಕೆ ಅಂತ ಇಲ್ಲಿ ಬಂದದಷ್ಟೇ. ಬನಿಗೆ ಇರ್ಲಿಲ್ಲ ವಡೆ ಮಾತ್ರ, ತೂತು ವಡೆ. ಎಂಜಂಡು ಇಡ್ಲಿ ವಡೆ ಬಂತು. ಚಹಾ ವರ್ಕದು ಚಹಾ ಕೊಡ್ದು ಇನ್ನು ಸಿಗ್ತೇವೆ. ಚಹಾ ಎಲ್ಲ ಮುಗಿಸಿ ಈಗ ಹೊರಟದು. 10 ಗಂಟೆ ಆಯ್ತು. ಇನ್ನೊಂದು ಗಂಟೆ 1.5 ಗಂಟೆ ಬೇಕಾಗ್ಬೋದು ಒಂದು ಚಾರ್ಮಾಡಿ. ಹಾಗಾದ್ರೆ ಚಾರ್ಮಾಡಿಯಲ್ಲೇ ಸಿಕ್ಕುವ.
ಅಲ್ಲೇ ರೋಡ್ ಸೈಡ್ ಈಗ ಕುಟುಂಬದಾಗ್ಲಿತ್ತು ಈಗ ಕುಟುಂಬದಾಗ್ಲಿತ್ತು ನಾನು ಇಲ್ಲಿವರೆಗೆ ಕಡಬದಿಂದ ಧರ್ಮಸ್ಥಳ ಆಗಿ ಇವಾಗ ಚಾರ್ಮಾಡಿ ಘಾಟ್ ಸೆಕ್ಷನ್ಗೆ ಎಂಟ್ರಿ ಆಗಿದ್ದೇವೆ. ಘಾಟ್ ಸೆಕ್ಷನ್ ನೋಡಿ ಹೇಗಿದೆ ಅಂತ. ಇಲ್ಲಿವರೆಗೆ ಟ್ರಾವೆಲ್ ರೋಡ್ ಟ್ರಿಪ್ ನೋಡಿದ್ರೆ ವಿಡಿಯೋ, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡಿ. ಇನ್ನು ಮುಂದೆ ಇದೆ ಅಸಲಿ ಆಟ. ಚಾರ್ಮಾಡಿ ಘಾಟಿನ ಒಳ್ಳೊಳ್ಳೆ ವ್ಯೂಸ್ ತೋರಿಸ್ತೇನೆ ಅಲ್ಲಿಗೆ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡುವ.